ಮಂಗಳೂರು ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅಹಿತಕರ ಘಟನೆಗಳು ನಿರಂತರ ನಡೀತಾ ಇದ್ದು ಈ ಬಗ್ಗೆ ಪೊಲೀಸ್ ಇಲಾಖೆ ಗಂಭೀರವಾಗಿ ಚಿಂತನೆ ನಡೆಸಿ ದಿಟ್ಟ ಹೆಜ್ಜೆಗಳನ್ನು ಇಡಬೇಕೆಂದು ಬಿಜೆಪಿ ಜಿಲ್ಲಾ ವಕ್ತಾರ ಜಗದೀಶ್ ಶೆಣವ ಅವರು ಒತ್ತಾಯಿಸಿದ್ದಾರೆ। ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶೆಣವ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪಕ್ಕದ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಅನೇಕ ದಿನಗಳಿಂದ ಕೆಲವು ಅಹಿತಕರ ಘಟನೆಗಳು ನಡೀತಾ ಇದೆ। ಮಂಗಳೂರಿನ ಕಾವೂರಿನಲ್ಲಿ ಮಾರಕ ಯುದ್ಧಗಳನ್ನು ತೋರಿಸಿ ದನ ಕಳ್ಳತನ ಪ್ರಕರಣ, ಗುಜ್ಜರಕೆರೆಯಲ್ಲಿ ಮಾದಕ ದ್ರವ್ಯ ಸೇವನೆ ಪ್ರಕರಣ ಹೊಡೆದಾಟ, ಶಿವಮೊಗ್ಗದಲ್ಲಿ ದನ ಕಳ್ಳತನ ಮಾಡ್ತಾ ಇದ್ದವರನ್ನ ಬೆನ್ನಟ್ಟಿದ ಸಂಘಟನೆಯ ಪರಿವಾರದ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗ್ತಾ ಇದೆ। ಇದನ್ನೆಲ್ಲ ತಡೆಗಟ್ಟಬೇಕಾದ ಪೊಲೀಸ್ ಇಲಾಖೆ ಮೌನವಾಗಿದೆ। ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ತೀವ್ರ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸ್ತಾ ಇದ್ದು ಇದರ ಹಿಂದೆ ಯಾರಿದ್ದಾರೆ ಅನ್ನುವ ಬಗ್ಗೆ ತನಿಖೆ ಆಗಬೇಕು, ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು, ಈ ವಿಚಾರದಲ್ಲಿ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಎಂದು ಒತ್ತಾಯಿಸಿದರು। ನಮ್ಮ ಜಿಲ್ಲೆ ಹಾಗೂ ಬದಿಯ ಉಡುಪಿ ಜಿಲ್ಲೆಯಲ್ಲಿ ಅನೇಕ ದಿನಗಳಿಂದ ಕೆಲವು ಅಹಿತಕರ ಘಟನೆಗಳು ನಡೀತಾ ಇದ್ದಾವೆ, ನಾವೆಲ್ಲ ನೋಡಿರ್ಬೋದು। ಉದಾಹರಣೆಗೆ ನಾಗಬನದ ಕಲ್ಲು ಧ್ವಂಸ ಆಗಿರ್ಬೋದು, ಕಾವೂರಿನಲ್ಲಿ ಮಾರಕ ಆಯುಧಗಳನ್ನು ತೋರಿಸಿ ದನ ಕಳ್ಳತನ ಮಾಡುವುದಾಗಿರ್ಬೋದು, ಇಲ್ಲೇ ಗುಜ್ಜರಕೆರೆಯಲ್ಲಿ ಮಾದಕ ದ್ರವ್ಯ ಸೇವಿಸಿ ವಿದ್ಯಾರ್ಥಿಗಳು ಹೊಡೆದಾಟ ಮಾಡುವುದಾಗಬಹುದು। ಹಾಗೆಯೇ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಕೂಡ ನಮ್ಮ ಇಬ್ಬರು ಪರಿವಾರದ ಕಾರ್ಯಕರ್ತರನ್ನು ದನ ಕಳ್ಳತನ ಮಾಡುವವರನ್ನು ಬೆನ್ನಟ್ಟಿದ ಬಾಬ್ತು ಅವರ ಮೇಲೆ ಮಾರಣಾಂತಿಕ ಅಂದರೆ ಕೊಲೆ ಯತ್ನ ಮಾಡಿರುವುದಾಗಿರ್ಬೋದು। ಇಂಥ ಅನೇಕ ಘಟನೆಗಳು ನಡೆದಿರುವುದು ನಮ್ಮ ಗಮನಕ್ಕೆ ಬಂದಿದೆ। ಖಂಡಿತವಾಗಿಯೂ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಯಾವುದೇ ಕೇಸುಗಳಲ್ಲಿ ಎಲ್ಲ ಆರೋಪಿಗಳನ್ನು ಬಂಧಿಸಿ ಆಗಿದೆ। ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ತೀವ್ರ ಇದಕ್ಕೆ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದೆ। ಯಾಕಂದರೆ ಇಂಥ ಘಟನೆಗಳು ಮರುಕಳಿಸಬಾರ್ದು, ಇದರ ಹಿಂದೆ ಯಾರಿದ್ದಾರೆ ಇದರ ಬಗ್ಗೆ ತೀವ್ರವಾದ ವಿಚಾರಣೆ ಆಗಬೇಕು। ಯಾಕಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾಗಬನದ ಒಂದು ಪ್ರಕರಣ ಇರ್ಬೋದು, ಇದು ಕೇವಲ ಕೋಮು ಭಾವನೆಯನ್ನು ಕೆರಳಿಸಲಿಕ್ಕೆ ಬೇಕಾಗಿ ಮಾಡಿದಂತಹ ಘಟನೆ। ಹಿಂದೂ ಹುಡುಗರನ್ನು ಹಿಡ್ಕೊಂಡು ಅನ್ಯ ಕೋಮಿನ ಹುಡುಗರು ಮಾಡಿದಂಥ ಘಟನೆ ನಿಮಗೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಕಮಿಷನರ್ ಅವರು ಹೇಳಿದಿರ್ಬೋದು।